ಮಂಗಳೂರಿನ ಅಶೋಕ್ ನಗರದ ಈರಿ ಆದಿಕೋಡ್ತಪ್ಪು ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 26ರಂದು ಹಾಗೂ ಮೇ 4ರಿಂದ 7ರವರೆಗೆ ವರ್ಷಾವಧಿ ನೇಮೋತ್ಸವವು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ರಾಧಾಕೃಷ್ಣ ತಿಳಿಸಿದರು। ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈರಿ ಆದಿ ಶ್ರೀ ಕೋಡ್ತಪ್ಪು ದೇವಸ್ಥಾನವು ಬೋಳೂರು ಗ್ರಾಮದ ಪಾಲ್ಗುಣಿ ನದಿ ತೀರದ ಈರಿ ಎಂಬಲ್ಲಿ ಅನಾದಿ ಕಾಲದಿಂದಲೂ ಮುಂಡಾಲ ಸಮಾಜ ಬಾಂಧವರು ಹಾಗೂ ಊರಿನ ಭಕ್ತ ಜನರು ಆರಾಧಿಸಿಕೊಂಡು ಬಂದಿರುವ ಈರಿ ಆದಿ ಶ್ರೀ ಕೋಡ್ತಪ್ಪು ದೇವಸ್ಥಾನವು ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳ ಸಹಕಾರದಿಂದ ಜೀರ್ಣೋದ್ಧಾರವಾಗಿದೆ। ಈ ದೇವಸ್ಥಾನವು ಏಪ್ರಿಲ್ 26ರಂದು ಬ್ರಹ್ಮಕಲಶೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಲಿದೆ। ಮೇ 4ರಿಂದ ವರ್ಷಾವಧಿ ನೇಮೋತ್ಸವ ನಡೆಯಲಿದೆ ಎಂದು ಹೇಳಿದರು। ತಾರೀಕು 26/4/2019 ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರುಗಲಿದೆ। ಎಲ್ಲ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಸದ್ಭಕ್ತ ಬಾಂಧವರು ಬಂದು ಈ ಒಂದು ದೇವತಾ ಕಾರ್ಯದಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಎಲ್ಲರ ಪರವಾಗಿ ನಾವು ನಿವೇದಿಸಿಕೊಳ್ತಾ ಇದ್ದೇವೆ। ಇನ್ನು ಆದಿಕೋಡ್ತಪ್ಪು ದೇವಸ್ಥಾನ ಬಹಳ ಕಾರಣಿಕವಾದಂಥ ಸ್ಥಳ। ಸುಮಾರು 300 ವರ್ಷಗಳಿಂದ ಪೂರ್ವದಲ್ಲಿ 300 ವರ್ಷಗಳಿಂದ ಮುಂಡಾಲ ಸಮಾಜ ಮತ್ತು ಊರಿನ ಸದ್ಭಕ್ತರು ಸೇರಿ ಆರಾಧಿಸಿಕೊಂಡು ಬರತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರುಗಳಾದ ವಾಮನ್ ಶೆಟ್ಟಿ, ಪ್ರಭಾಕರ್ ರಾವ್, ಶಶಿಧರ್, ನರೇಂದ್ರ ಕಿರೋಡಿಯನ್ ಮತ್ತಿತರರು ಉಪಸ್ಥಿತರಿದ್ದರು।